ವಿಜ್ಞಾನಿಗಳನ್ನ ಕರೆದೊಯ್ಯುತ್ತಿದ್ದ ಸಾಗರ ಸಂಶೋಧನಾ ಹಡಗು ಮಂಗಳೂರು ಸಮುದ್ರ ಕಿನಾರೆಯಿಂದ 40 ನಾಟಿಕಲ್ ಮೈಲಿ ದೂರದಲ್ಲಿ ಬೆಂಕಿಯ ಅನಾಹುತಕ್ಕೆ ಒಳಗಾಗಿತ್ತು. ಹಡಗಿನಲ್ಲಿದ್ದ 16 ವಿಜ್ಞಾನಿಗಳು 30 ಸಿಬ್ಬಂದಿಯನ್ನ ಕರಾವಳಿ ಕಾವಲು ಪಡೆ ರಕ್ಷಿಸಿದೆ. ಕೊಚ್ಚಿಯಿಂದ ಸಂಶೋಧನೆಗಾಗಿ ಬಂದಿದ್ದ ಸಾಗರ ಸಂಪದ ಹೆಸರಿನ ಸಾಗರ ಸಂಶೋಧನಾ ಹಡಗು ಶುಕ್ರವಾರ ರಾತ್ರಿ ಮರಳಿ ಕೊಚ್ಚಿಗೆ ತೆರಳುತ್ತಿದ್ದಾಗ ಬೆಂಕಿ ಕಾಣಿಸಿಕೊಂಡಿದೆ. ಅದಾಗಲೇ ಮಾಹಿತಿ ತಿಳಿದು ಕರಾವಳಿ ಕಾವಲು ಪಡೆ ಮಂಗಳೂರು ಕೇಂದ್ರ ಸುಜಯ್ ಮತ್ತು ವಿಕ್ರಮ್ ಹಡಗಿನೊಂದಿಗೆ ತಕ್ಷಣ ಕಾರ್ಯಪ್ರವೃತ್ತವಾಗಿ ಘಟನಾ ಸ್ಥಳಕ್ಕೆ ತಲುಪಿ ಹಡಗಿನಲ್ಲಿದ್ದ ಸಂಶೋಧಕರು ಸಿಬ್ಬಂದಿಯನ್ನ ರಕ್ಷಿಸಿ ಬೆಂಕಿ ನಂದಿಸಿದ್ರು. ಈ ಬಗ್ಗೆ ಹಡಗಿನಲ್ಲಿದ್ದ ವಿಜ್ಞಾನಿ ಡಾಕ್ಟರ್ ಶೇರಿನ್ ಸೋನಿಯಾ ಅವರು ಪ್ರತಿಕ್ರಿಯೆ ನೀಡಿ, ಸಂಶೋಧನಾ ಅಧ್ಯಯನ ನಡೆಸಲು ಕೊಚ್ಚಿಯತ್ತ ಮಾಡುತ್ತಿದ್ದೆವು. ಈ ಸಂದರ್ಭದಲ್ಲಿ ಒಮ್ಮೆಲೆ ಬೆಂಕಿ ಹೊತ್ತಿಕೊಂಡಿತ್ತು. ಹಡಗಿನಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಯಿತು. ಏನಾಗುತ್ತಿದೆ ಎಂಬುದೇ ತಿಳಿಯಲಿಲ್ಲ. ಕೊನೆಗೆ ಕರಾವಳಿ ಕಾವಲು ಪಡೆಯ ರಕ್ಷಣಾ ಹಡಗು ಬಂತು. ಎಲ್ಲರೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟೆವು ಎಂದು ಹೇಳಿದ್ರು. Dr. Sherin, Chief Scientist of this cruise, and she is my colleague, Dr. Hamid. So it was a 20 days cruise and we finished all our operation and we were heading towards our port, Cochin. So then suddenly by yesterday 8 p.m. fire broke out and we were really in panic. But Coast Guard came and rescued us. So we are very thankful because it is almost like a second life, because we were really distressed and upset and disturbed, but we are very thankful, appreciate, because they also sacrificed their life and went inside the room, thick smoke and all. So it was a very terrific experience, but all of you people were really supportive and cooperative. Thank you so much. ಇನ್ನು ಕರಾವಳಿ ಕಾವಲು ಪಡೆಯ ಸಿಬ್ಬಂದಿ ಎಲ್ಲ ವಿಜ್ಞಾನಿಗಳು ಹಾಗೂ ಸಿಬ್ಬಂದಿಯನ್ನ ಸುರಕ್ಷಿತವಾಗಿ ಎನ್ಎಂಪಿಟಿಗೆ ಕರೆತಂದಿದ್ದಾರೆ. ಅವರಿಗೆ ಅಗತ್ಯದ ಚಿಕಿತ್ಸೆಯನ್ನ ನೀಡಲಾಗಿದೆ. ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಎಂದು ಕರಾವಳಿ ಕಾವಲು ಪಡೆಯ ಕಮಾಂಡೆಂಟ್ ಎಸ್ಎಸ್ ದಾಸಿಲ್ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.